ಹಿರಿಯ ಪತ್ರಕರ್ತರಾಗಿರುವಂತಹ ಜಿತೇಂದ್ರ ಕುಂದೇಶ್ವರ್ ಅವರು ಜಾಯ್ನ್ ಆಗ್ತಿದೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ನಿನ್ನೆಯಿಂದ ಈ ವಿಚಾರದ ಅಪ್ಡೇಟ್ಗಳನ್ನ ನೋಡ್ತಾ ಹೋಗ್ತಾ ಇದ್ದೀರಾ. ಇವತ್ತಿನ ಈ ಕ್ಷಣದವರೆಗೂ ಕೂಡ ಆಗಿರುವಂತಹ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳೋದಕ್ಕೆ ತಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಒಂದು ಹೀನ, ಕುಸಿತ, ಕ್ರೌರ್ಯ, ಅಮಾನವೀಯ, ಏನೆಲ್ಲ ತುಚ್ಛ, ಏನೆಲ್ಲ ಶಬ್ದಗಳುಂಟು ಅದೆಲ್ಲವನ್ನ ಈ ವಿಚಾರದಲ್ಲಿ ಹೇಳ್ಬೋದಾಗಿದೆ. ಯಾಕೆಂದ್ರೆ ಒಂದು ಹಾಲು ಎನ್ನುವಂಥದ್ದನ್ನ ವಿಚಾರ ಮಾಡಿದ್ರು. ಹುಟ್ಟುವಾಗ ತಾಯಿಯ ಎದೆ ಹಾಲಿನ ಕುಡ್ದೇ ಹುಡ್ತೇವೆ. ದಿನ ಬೆಳಗ್ಗೆ ಎದ್ದು ಕಾಫಿಯೋ ಚಾ ಮಾಡುವಾಗ ಹಾಲನ್ನೇ ಬಳಸ್ತೇವೆ. ದೇವರ ಕಾರ್ಯಗಳಿಗೂ ಕೂಡ ಏನು ಒಳ್ಳೆಯ ಕೆಲಸಗಳಿಗೆ ಕೂಡ ಹಾಲನ್ನ ಬಳಸ್ತೇವೆ. ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಒಂದು ದೃಷ್ಟಿಯಲ್ಲಿ. ಇನ್ನೊಂದು ಪವಿತ್ರವಾದಂತಹ ಗೋವು. ಹಿಂದೂ ಧರ್ಮದ ಪ್ರಕಾರ ಆ ಗೋವಿಗೆ ವಿಶೇಷವಾದಂತಹ ಸ್ಥಾನಮಾನ ಇದೆ. ಬಹಳ ವರ್ಷಗಳಿಂದ ಹಿಂದೆಯೂ ಗೋವಿನ ಜೊತೆ ಈ ಮನುಷ್ಯ ಬದುಕಿಕೊಂಡಿದ್ದ. ಹಾಗಾಗಿ ಗೋವಿನ ಜೊತೆ ಒಂದು ಪೂಜನೀಯ ಭಾವದ ಜೊತೆ ಅವಿನಾಭಾವವಾದಂತಹ ಸಂಬಂಧ ಕೂಡ ಇದೆ. ಆ ಕಾರಣದಿಂದಾಗಿ ಒಂದು ಹಸುವಿನ ಕೆಚ್ಚಲನ್ನ ಕಡಿದಂಥದ್ದು ಒಂದು ಗೌರವ, ಅಂದ್ರೆ ನಮ್ಮ ಪೂಜನೀಯ ಭಾವಕ್ಕೆ ಧಕ್ಕೆಯಾಗುವುದರ ಜೊತೆಗೆ ಒಂದು ಹಾಲು ಕೊಡುವಂತಹ ಒಂದು ಹಸುವಿನ ಕೆಚ್ಚಲನ್ನ ಕತ್ತರಿಸಿ ಅವನಷ್ಟು ಕ್ರೌರ್ಯ ಇದೆ. ನೀನಾರಿಗಾದೆಯಲ್ಲ ಮಾನವ ಅಂತ ಹೇಳಿ ಹಸುವಿಗೆ ಇರುವಂತಹ ಯೋಗ್ಯತೆಯ ಸ್ಥಾನಮಾನಗಳು ಪ್ರಸ್ತುತವಾಗಿ ಮನುಷ್ಯರುಗಳಿಗೆ ಇಲ್ಲ. ಈ ಜಾಗದಲ್ಲಿ ಮರಳಿ ಸಂಪರ್ಕ ಸಾಧ್ಯ ಆಗಿದೆ. ಸರಿ ಎಸ್, ತಾವು ಆಗತಾನೆ ಅದನ್ನ ವಿವರಣೆ ಮಾಡ್ತಾ ಇದ್ರಿ ವಿಶ್ಲೇಷಣೆಯನ್ನ. ಅದೇ, ಅದು ಎರಡು ಆಂಗಲ್ ನಿಂದ, ಎರಡು ದೃಷ್ಟಿಕೋನದಿಂದ ಈ ಪ್ರಕರಣ ಅತ್ಯಂತ ಒಂದು ತೀವ್ರತೆಯನ್ನ, ಸ್ವರೂಪವನ್ನ ಪಡೆದುಕೊಂಡಿದೆ. ನಮ್ಮ ಈ ಭಾಗದಲ್ಲಿ, ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡಿನಲ್ಲಿ ಮೊನ್ನೆ ಇತ್ತೀಚೆಗೆ ಈ ಒಂದು ಗೋ ಹತ್ಯೆ, ಗೋಮಾಂಸದ ವಿಚಾರ ಮುನ್ನೆಲೆಗೆ ಬಂತು. ಧರ್ಮಸ್ಥಳ ಪುಣ್ಯಕ್ಷೇತ್ರದ ಹತ್ರ ಜಿತೇಂದ್ರ ಸರ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದೆ. ಸರ್, ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಗೊಂದಲಗಳಿವೆ. ಪೊಲೀಸರು ಮೊದಲ ಬಾರಿ ಹೇಳ್ತಾರೆ ಆತ ಕುಡಿದ ಮತ್ತಿನಲ್ಲಿ ಈ ಪ್ರಕರಣವನ್ನ ಮಾಡಿರ್ಬೋದು, ಮತ್ತೆ ಈಗ ಬರ್ತಾ ಇರುವಂಥದ್ದು ಆತ ಮಾನಸಿಕ ಅಸ್ವಸ್ಥ, ಹಾಗಾಗಿ ಇಂತಹ ಘಟನೆ ಮಾಡಿದ್ದಾನೆ. ಒಬ್ಬ ಮಾನಸಿಕ ಅಸ್ವಸ್ಥ ಕಳೆದ 10 ವರ್ಷಗಳಿಂದ ಒಂದು ಅಂಗಡಿಯಲ್ಲಿ ಕೆಲಸಕ್ಕಿರ್ತಾನೆ. ಈಗ ನಿನ್ನೆ ರಾತ್ರಿ ಒಮ್ಮೆಲೆ 3 ಹಸುವನ್ನ ಟಾರ್ಗೆಟ್ ಮಾಡಿ ಅವುಗಳ ಕೆಚ್ಚಲಿಗೆ ಬ್ಲೇಡ್ ಹಾಕುವಂತ ಒಂದು ಮನಸ್ಥಿತಿ ಯಾವ ತರ ಹುಟ್ಟಿಕೊಳ್ಳುತ್ತೆ ಅಂತ ಹೇಳಿ. ಈಗ ಮಾನಸಿಕ ಅಸ್ವಸ್ಥೆ ಅಂತ ಹೇಳಿದ್ರೆ ಅದು ಕ್ರೌರ್ಯತೆಯ ಪರಮಾವಧಿ. ಈಗ ಒಬ್ಬ ಅತ್ಯಾಚಾರ ಮಾಡ್ತಾನೆ, ಕ್ರೌರ್ಯ ಮಾಡ್ತಾನೆ, ಇದು ಹರಿದು ಕೊಂದು ಹಾಕ್ತಾನೆ, ಬ್ಲೇಡ್ ನಲ್ಲಿ ಕತ್ತರಿಸ್ತಾನೆ, ಈ ತರ ಎಲ್ಲ ಮಾಡ್ತಾನೆ. ಅಲ್ಲಿವರೆಗೂ ಮಾಡಿರುವುದಿಲ್ಲ. ಅವ ಮಾನಸಿಕ ಅಸ್ವಸ್ಥ ಅಂತ, ಅವೊಬ್ಬ ಕ್ರಿಮಿನಲ್, ಅದರಲ್ಲಿ ಯಾವ ಸಂಶಯ ಇಲ್ಲ. ಯಾವಾಗ ಈ ಪ್ರತಿಯೊಂದು ಪ್ರಾಣಿಗಳಲ್ಲೂ ಸಣ್ಣ ಮಟ್ಟದ ಒಂದು ಕ್ರೌರ್ಯ ಇರ್ತದೆ, ಮನುಷ್ಯನಲ್ಲಿ ಕೂಡ ಇರ್ತದೆ. ಆದ್ರೆ ಆ ಸಂಸ್ಕಾರ ಎನ್ನುವಂಥದ್ದು, ಮತ್ತೊಂದು ಕಾನೂನಿನ ಹೆದರಿಕೆ ಎನ್ನುವಂಥದ್ದು, ಈ ಎಲ್ಲವೂ ಸೇರಿ ಅವರ ಒಳಗಿನಂತ ಇರುವಂತಹ ಕ್ರೌರ್ಯವನ್ನ ಒಂದು ಸಂಸ್ಕಾರಯುತವಾಗಿ ಮಾಡುವಲ್ಲಿ, ಅಂದ್ರೆ ಸಹನೆ, ಸೌಹಾರ್ದ, ಪ್ರೀತಿ, ಈ ರೀತಿಯಾಗಿ ಬದುಕನ್ನ ಮಾಡುವುದರಲ್ಲಿ ಅದು ಹೆಲ್ಪ್ ಮಾಡ್ತದೆ. ಆದ್ರೆ ಇಲ್ಲಿ ಏನಾಗಿದೆ ಹೇಳಿದ್ರೆ, ಇವ ಹೋಗಿ ಹೊರಗಡೆಯಿಂದ ಬಂದವ, ಬಿಹಾರದವ, ಆಗ ಅವನು ಸ್ವಲ್ಪ ಕ್ರೌರ್ಯಗಳು ಜಾಸ್ತಿ ಆಗ್ತದೆ ಒಳಗಿದ್ದದ್ದು. ಅದಾದ್ಮೇಲೆ ಸ್ವಲ್ಪ ಕುಡಿದಿನ ಹೇಳುವಾಗ ಆಗ ಮತ್ತೂ ಜಾಸ್ತಿ ಆಗ್ತದೆ. ಇನ್ನೊಂದು ಯಾಕೆ ಹೇಳಿದ್ರೆ, ಅಲ್ಲಿ ಅವರು ಗೋವನ್ನ ಸಾಕ್ತಾ ಇದ್ರು. ಗೋವನ್ನ ಸಾಕುವುದರ ಬಗ್ಗೆ ಅಲ್ಲಿ ಆಕ್ಷೇಪಗಳಿದ್ದವು ಎನ್ನುವಂಥದ್ದು ಕೂಡ ಇನ್ನೊಂದು ಅಂಶ. ಹೀಗಿರುವಾಗ ಆ ಗೋವನ್ನ ಸಾಕುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದಂತಹ ಶಕ್ತಿಗಳು ಇವನ ಮೂಲಕವಾಗಿ ಆ ಒಂದು ಕೃತ್ಯವನ್ನ ಮಾಡಲು ಸಾಧ್ಯ ಇದೆ. ಹಾಗಾಗಿ ಇದರ ಹಿಂದಿರುವಂತಹ ಷಡ್ಯಂತ್ರವನ್ನ ಯಾಕಾಗಿ ಮಾಡಿದ್ರು, ಮತ್ತೆ ಹಿಂದೂಗಳಿಗೆ ಗೋವು ಅಂದ್ರೆ ಒಂದು ಗೌರವಯುತವಾದಂತಹ ಭಾವ ಇದೆ, ಅದನ್ನ ಉದ್ದೀಪನ ಮಾಡ್ಲಿಕ್ಕೆ ಅಥವಾ ಅದನ್ನ ಘಾಸಿ ಮಾಡ್ಲಿಕ್ಕೆ ಈ ರೀತಿಯಾಗಿ ಮಾಡಿದ್ದಾರೋ ಎನ್ನುವಂಥದ್ದು ಕೂಡ ಇಲ್ಲಿ ತುಂಬಾ ಸಂಶಯಗಳು ಬರ್ತದೆ. ಹೇಳ್ಬೋದು ಇವರು ರಾಜಕೀಯ ಮಾಡ್ತಾರೆ ಅಂತ. ಹೌದು, ಆ ಒಂದು ಗೋವಿನ ಕೆಚ್ಚಲನ್ನ ಆ ರೀತಿಯಾಗಿ ಕಡಿದು ಹಾಕಿದ್ನಲ್ಲ, ಇವರು ಬಿಜೆಪಿಯವರು ಆ ರಾಜಕೀಯ ಮಾಡಿದ್ದಾರೆ ಅಂತ ಅವನನ್ನು ಹಾಗೆ ಬಿಟ್ಟು ಬಿಡುದಾ? ನೀವು ಕಾಂಗ್ರೆಸ್ಸಿಗರು ಅಥವಾ ನೀವು ಕಮ್ಯುನಿಸ್ಟರು, ನೀವು ಪ್ರಗತಿಪರರು ಅಂತಾದ್ರೆ ಅವರನ್ನು ಹಾಗೆ ಬಿಟ್ಟು ಬಿಡುದಾ? 2-3 ಹಸುವನ್ನ ಕೊಟ್ಟಿದ್ದಾರೆ ಜಮೀರ್ ಸಾಹೇಬರು ಅವರು ಇವರಿಗೆ, ಯಾರಿಗೆ, ಮನೆ ಹಸುವಿನ ಮಾಲೀಕರಿಗೆ. ಹಾಗಂತ ಇವನನ್ನು ಬಿಟ್ಟು ಬಿಡ್ಲಿಕ್ಕೆ ಆಗ್ತದಾ? ಈ ರೀತಿಯಾಗಿ ಕ್ರಿಮಿನಲ್ ಕೃತ್ಯಗಳನ್ನ ಮಾಡುವಂತಹ ಯಾವುದೇ ವ್ಯಕ್ತಿಗಳಿಗೆ ಅವನ ಜಾತಿ, ಮತ, ಧರ್ಮ ನೋಡ್ಲಿಕ್ಕಿಲ್ಲ.
ಬಟ್ ಇಲ್ಲಿ ಯಾಕೆ ಒಂದು ಮತ್ತಷ್ಟು ಉದ್ವಿಗ್ನ ಆಗಿತ್ತು ಹೇಳಿದ್ರೆ, ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಕೂಡ ನಡೆದದ್ದು ಗೋವು ಮತ್ತು ಹಂದಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ. ಹಾಗಾಗಿ ಗೋವಿನ ವಿಚಾರವನ್ನ ನೀವು ಎಷ್ಟೇ ರಾಜಕೀಯ ಮಾಡಿ, ಎಷ್ಟೇ ಅಂತ ಹೇಳಿ, ಜನರಿಗೆ ಅದು ಒಂದು ಗೌರವದ ಅಥವಾ ಒಂದು ತಮ್ಮ ಒಂದು ಗೋವು ಅಂತ ಹೇಳಿದ್ರೆ ತಾಯಿ ಎನ್ನುವಂತಹ ಭಾವನೆ ತುಂಬಾ ಒಂದು ಭಾರತದಲ್ಲಿ ತುಂಬಾ ಕೋಟಿ ಕೋಟಿ ಜನರಿಗೆ ಇದೆ. ಹಾಗಾಗಿ ಆ ಕೋಟಿ ಕೋಟಿ ಜನರ ನಂಬಿಕೆಯನ್ನು ನೀವು ಗೌರವಿಸಬೇಕು. ಸುಲಭದಲ್ಲಿ ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ, ಹೌದಪ್ಪ, ಅವರು ರಾಜಕೀಯದವರು ರಾಜಕೀಯ ಮಾಡ್ಲಿಕ್ಕೆ ಅಂತ ಇರುವುದು. ಜನರ ಭಾವನೆಗಳಿಗೆ ಯಾರು ಚೆಲ್ಲಾಟ ಮಾಡ್ತಾರೋ, ಘಾಸಿ ಮಾಡ್ತಾರೋ, ಯಾವುದು ಹಿಂಸೆ ಮಾಡ್ತಾರೋ, ಅನ್ಯಾಯ ಮಾಡ್ತಾರೋ, ಅದನ್ನ ಅವರು ಹಿಡ್ಕೊಂಡು ಅದನ್ನ ಹೋರಾಟ ಮಾಡ್ತಾರೆ. ಯಾಕೆ ಹೇಳಿದ್ರೆ ಜನರ ಭಾವನೆಗಳಿಗೆ ಗೌರವ ಕೊಡಬೇಕು ಅಂತ. ಅದನ್ನ ಸುಲಭದಲ್ಲಿ ರಾಜಕೀಯ ಮಾಡ್ತಾ ಇದಾರೆ ಬಿಜೆಪಿ ಅವರು, ರಾಜಕೀಯ ಮಾಡ್ತಾ ಇದ್ದಾರೆ ಹೇಳಿದ್ರೆ ಹೌದು. ನಾಳೆ ಇಲ್ಲಿಯ ಭಾರತದಲ್ಲಿ ಎಲ್ಲ ಸಾವಿರಾರು ಕೋಟ್ಯಾಂತರ ಮಂದಿಗೆ ಹಂದಿಯ ವಿಚಾರದಲ್ಲಿ ಏನಾದ್ರು ಸಮಸ್ಯೆಗಳಾದ್ರೆ ಅಥವಾ ನೋವುಂಟಾದ್ರೆ ಯಾರು ಆಡಳಿತ ಬೇಕಂತ ಹೇಳುವವರು ನಾಳೆ ಹಂದಿಯ ವಿಚಾರವನ್ನ ಅದನ್ನ ಹಿಡ್ಕೊಂಡು ಅವರು ರಾಜಕೀಯ ಮಾಡ್ತಾರೆ. ನೀವು ಜಮ್ಮು ಕಾಶ್ಮೀರಕ್ಕೆ ಹೋದ್ರೆ ಅಲ್ಲಿ ಗೋಮಾಂಸಕ್ಕೆ ರಾಜರೋಷವಾಗಿ ಗೋಮಾಂಸಗಳು ಮಾರಾಟ ಆಗ್ತದೆ. ಯಾಕೆ ಕೇಳುವರಿಲ್ಲ, ಅದಕ್ಕೆ ಅಲ್ಲಿ ಅಷ್ಟೇನು ಗೌರವ ಇಲ್ಲ. ಹಾಗಾಗಿ ಅಲ್ಲಿ ಕಾನೂನಿನ ಪ್ರಕಾರವು ಸಡಿಲಿಕೆಯನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲಿ ಜನರ ಭಾವನೆಗಳಿಗೆ ಗೌರವಕ್ಕೆ ಘಾಸಿ ಆಗ್ತದೋ, ನೋವಾಗ್ತದೋ, ಅಲ್ಲಿ ಅವರು ರಾಜಕೀಯವಾಗಿ ಅದನ್ನ ಬಳಸಿಕೊಳ್ಳುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಹಾಗಾಗಿ ಇಂತಹ ವಿಚಾರಗಳಲ್ಲಿ ಸರ್ಕಾರ ಆರೋಪಿಗಳಿಗೆ ತೀವ್ರವಾದಂತಹ ಒಂದು ಕಠಿಣವಾದಂತಹ ಶಿಕ್ಷೆಗೆ ಒಳಪಡಿಸಬೇಕು. ನಾನು ಈ ಧರ್ಮಸ್ಥಳದಲ್ಲಿ ಹೇಳ್ತಾ ಇದ್ದೆ, ಧರ್ಮಸ್ಥಳದ ಮೃತ್ಯುಂಜಯ ಹೊಳೆ ಅಂದ್ರೆ ನೇತ್ರಾವತಿಗೆ ಉಪನದಿ ಆಗಿರುವಂತಹ ಮೃತ್ಯುಂಜಯ ಹೊಳೆಯಲ್ಲಿ ಮೂಟೆಗಟ್ಟಲೆ ಗೋಮಾಂಸಗಳು ಗೋಮಾಂಸದ ಮೂಳೆಗಳನ್ನ ಇದನ್ನೆಲ್ಲ ತ್ಯಾಜ್ಯಗಳನ್ನ ಹಾಕಿದ್ದಾರೆ. ಅಂದ್ರೆ ಇವರಿಗೆ ಇಷ್ಟೆಲ್ಲ ಗೋಮಾಂಸ ಅಂದ್ರೆ ಅಲ್ಲಲ್ಲಿ ಕಡಿತಾ ಇದ್ದಾರೆ, ಎಲ್ಲಲ್ಲಿ ರಾತ್ರಿಯೋ ಕಾಡಿನಲ್ಲೋ ಅಲ್ಲೂ ಇಲ್ಲಿ ಹೋಗಿ ಕಡ್ದು ಹೊಳೆಗೆ ಹಾಕ್ತಾ ಇದ್ದಾರೆ. ಒಂದು ಆ ತರವಾದಾದ್ರೆ, ಇನ್ನೊಂದು ಅಲ್ಲಿಂದ ನದಿಯ ನೀರು ಬರುವಂತದ್ದು ನೇತ್ರಾವತಿ ಘಟ್ಟಕ್ಕೆ ಪವಿತ್ರವಾದಂತ ನೀರು, ದೇವರಿಗೂ ಅದನ್ನೇ ಬಳಸ್ತಾ ಇದ್ದಾರೆ. ಅದನ್ನ ಮಲಿನ ಮಾಡ್ಲಿಕ್ಕೆ ಈ ರೀತಿಯಾದಂತ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಇಂತಹ ಪ್ರಕರಣಗಳು ಬಂದಾಗ ಅದನ್ನ ಸರ್ಕಾರ ತೀರಾ ಗಂಭೀರವಾಗಿ ತೆಗೆದುಕೊಂಡು ಇಂತಹ ಕುಸಿತ ಮನಸ್ಸುಗಳಿಗೆ, ಕ್ರೌರ್ಯದ ಮನಸ್ಸುಗಳಿಗೆ ಅದಕ್ಕೆ ತಕ್ಕ ಪಾಠ ಕಲಿಸ್ಬೇಕು. ಮುಂದೆ ಎಂದಿಗೂ ಕೂಡ ಹಿಂದೂಗಳಿಗೆ ಅಥವಾ ಯಾರಿಗೋ ಹಸು ಅಥವಾ ಗೋವು ಗೌರವ ಅಂತ ಹೇಳಿ ಅವರ ಭಾವನೆಗಳನ್ನ ಕೆಣಕ್ಲಿಕ್ಕೆ ಕೆಚ್ಚಲಿಗೆ ಇದನ್ನ ಬ್ಲೇಡ್ ನಲ್ಲಿ ಕತ್ತರಿಸಿ ಹಾಕ್ತಾನಂತಾದ್ರೆ ಅದನ್ನು ಎಲ್ಲರೂ ಒಕ್ಕೊರಲಿನ ಖಂಡಿಸ್ಬೇಕು. ಯಾರೋ ವಾದ ಮಾಡ್ತಾ ಹೇಳ್ತಾ ಇದ್ರು, ಬುದ್ಧಿಜೀವಿಗಳ ಒಂದು ಲೇಖನದಲ್ಲಿ ನಾನು ನೋಡಿದೆ. ಅವ್ರು ಹೇಳ್ತಾರೆ, ಅಶೋಕ್ ಅವರು ಯಾರೋ ವಿಪಕ್ಷ ನಾಯಕರು ಅದನ್ನ ಮಚ್ಚಿನಲ್ಲಿ ಕಡ್ದಿದ್ದಾರೆ ಅಂತ ಹೇಳ್ತಾರೆ. ಅದು ಮಚ್ಚಿನಲ್ಲಿ ಕಡ್ದಿಲ್ಲ, ಅದು ಬ್ಲೇಡ್ ನಲ್ಲಿ ಕಡ್ದಿದೆ ಅಂತ ಹೇಳಿ ವಾದ ಮಾಡುವಾಗ ನನ್ಗೆ ಆಶ್ಚರ್ಯ ಆಗ್ತಿದೆ. ಅವರ ಅದನ್ನ ಇವರು ಸಮರ್ಥನೆ ಮಾಡುವಂತಹ ಅವರ ಧಾಟಿ, ಬಿಜೆಪಿಯನ್ನ ಹಿಂದುತ್ವವನ್ನ ವಿರೋಧಿಸ್ಬೇಕು ಅಂತಾದ್ರೆ ಈ ಆರೋಪಿಗಳನ್ನ, ಕೊಲೆಹಾರ ಹಂತಕರನ್ನ ಅಥವಾ ಇವರನ್ನೆಲ್ಲ ಯಾಕೆ ಸಮರ್ಥನೆ ಮಾಡಬೇಕು? ಅದು ಸಣ್ಣ ಘಟನೆ ಅಂತ ಯಾಕೆ ಅದನ್ನ ಬಿಂಬಿಸ್ಬೇಕು? ಅಂದ್ರೆ ಇವರ ವಿರೋಧಿಸುವಂತ ಅಂದ್ರೆ ಈ ಪ್ರಗತಿಪರರು, ಬುದ್ಧಿಜೀವಿಗಳು ಅಂತ ಹೇಳುವವರ ಮನಸ್ಸು ದ್ವೇಷದ ಕಾರ್ಖಾನೆಯಾಗಿ ಪರಿವರ್ತನೆ ಆಗಿದೆ. ನಾನು ಯಾವತ್ತೂ ಕೂಡ ಯಾರು ಕೊಲೆ ಅಥವಾ ಕ್ರಿಮಿನಲ್ ಕೃತ್ಯಗಳನ್ನ ಮಾಡಿದ್ದಾರೋ ಅದನ್ನ ನಾವು ಖಂಡಿಸಲೇಬೇಕು. ಅವರು ಮುಸ್ಲಿಂಗಳೇ ಆಗಿರ್ಲಿ, ಹಿಂದೂಗಳೇ ಆಗಿರ್ಲಿ, ಯಾವುದೇ ಜನ್ಮದ. ಆದ್ರೆ ಇಲ್ಲಿ ಆಗ್ತಾ ಇರುವಂತದ್ದು, ಪ್ರಗತಿಪರರು ಯಾರು ಆರೋಪಿ ಸ್ಥಾನದಲ್ಲಿ ಇದ್ದಾರೋ ಅವರನ್ನು ರಕ್ಷಿಸುವಂತಹ ಹೇಳಿಕೆಗಳು, ಅದನ್ನ ಸ್ವಲ್ಪ ಹಗುರ ಮಾಡುವಂತಹ ವಿಚಾರಗಳನ್ನ, ವಾದಗಳನ್ನ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ನಿಜವಾಗಿಯೂ ಕೋಮುವಾದಿಗಳು, ಅವರು ದ್ವೇಷ ಸಾಧಕರು ಅಂತ ನಾನು ಹೇಳ್ತೇನೆ. ಈ ಪ್ರಕರಣದಲ್ಲಿ ಅದು ಅವ ಬ್ಲೇಡ್ ನಿಂದ ಕತ್ತರಿಸ್ಲಿ, ಅವ ಕುಡಿದು ಮಾಡಿದ್ದಾನೆ ಅಂತ ಅದನ್ನ ಪ್ರಕರಣವನ್ನ ಅದನ್ನ ಸ್ವಲ್ಪ ಲೈಟ್ ಮಾಡುವುದಾಗ್ಲಿ ಅಗತ್ಯ ಇಲ್ಲ. ಕುಡಿದು ಮಾಡಿದಾಗ ಒಳಗಿನಂತಹ ಅವರ ಕ್ರೌರ್ಯಗಳು ಹೊರಗೆ ಬರ್ತದೆ. ಅವ ಇನ್ನೊಂದ್ಸರಿ ಕುಡಿದು ಇನ್ನೇನು ಯಾರನ್ನು ಇದನ್ನ ಕಚ್ತಾನೆ. ಇದಕ್ಕೆ ನೀವು ಕುಡಿದಿದ್ದಾನೆ ಬಿಡ್ಬಿಡ್ಲಿ ಅಂತ ಹೇಳುದಾ? ಇದನ್ನ ಎಲ್ಲಾ ಜನರು ಇದನ್ನ ಖಂಡಿಸ್ಬೇಕು. ಇದನ್ನ ಸಮರ್ಥನೆ ಮಾಡುವಂತಹ, ಹಸು ಕೊಟ್ರು 3 ಹಸು ಕೊಟ್ರು ಮುಗಿತಲ್ಲ, ಇನ್ಯಾಕೆ ಬಿಜೆಪಿಯವರು ಪ್ರಕರಣ ಎಳಿತಾ ಇದ್ದಾರೆ ಅಂತ ಪುನಃ ಅವರು ಬುದ್ಧಿಜೀವಿಗಳು ಅಥವಾ ಅವರ ಪರವಾಗಿ ವಾದ ಮಾಡೋರು ಹೇಳ್ತಾರೆ.
ಇದು ಪ್ರಕರಣ ಹಸುಗಳು ಕೊಟ್ಟದ್ದು ಹೌದು, ಜಮೀರ್ ಅವರ ಓದಾರಿ ಇರ್ಬೋದು, ಅವರ ಕ್ಷೇತ್ರಕ್ಕೆ ಬಂದಿರ್ಬೋದು, ಅವರಿಗೆ ಸಮಸ್ಯೆ ಆಗ್ಬೋದು ಅಂತ ಅವ್ರು ರಾಜಕೀಯವಾಗಿಯೂ ಕೊಟ್ಟಿರ್ಬೋದು, ಅದು ಕೊಟ್ಟದ್ದು ಒಳ್ಳೇದೇ, ದಾನವೇ. ಆದ್ರೆ ಇಂತಹ ಪ್ರಕರಣಗಳನ್ನ, ಇಂತಹ ಕ್ರೌರಿಗಳನ್ನ, ಇಂತಹ ಕ್ರಿಮಿನಲ್ ಪ್ರಕರಣಗಳನ್ನ ಮತ್ತೆ ಆಗದಿರ್ಲಿಕ್ಕೆ ಅದು ದಾನ ಮಾಡಿ ಅದು ಕಮ್ಮಿ ಆಗುದಲ್ಲ. ಇಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಅದೊಂದು ಸ್ಪಷ್ಟವಾದ ಸಂದೇಶವನ್ನ ರಾಜ್ಯ ಸರ್ಕಾರ ಕೊಡಬೇಕು. ಆಗ ಮಾತ್ರ ಇಂತಹ ಪ್ರಕರಣಗಳು ಕಡಿಮೆ ಆಗ್ಲಿಕ್ಕೆ ಸಾಧ್ಯ. ಕೆಜೆಹಳ್ಳಿ ಇದರಲ್ಲೆಲ್ಲ ನೀವು ದಾಂಧಲೆಗಳನ್ನ, ಕ್ರಿಮಿನಲ್ ಮನಸ್ಸುಗಳನ್ನ, ಕ್ರೌರ್ಯಗಳನ್ನ, ಬೆಂಕಿ ಇಟ್ಟಂತ ಕ್ರೌರ್ಯಗಳನ್ನ ನಾವೆಲ್ಲ ನೋಡಿದ್ದೇವೆ. ಇಲ್ಲೂ ಕೂಡ ಅಷ್ಟೇ, ಇದು ಕ್ರೌರ್ಯ, ಒಳಗಿನ ಕ್ರೌರ್ಯ ಏನು, ಯಾರು ಅಂದ್ರೆ ಆ ಹಸುವಿನ ಕೆಚ್ಚಲನ್ನ ಕತ್ತರಿಸುವ ಮೂಲಕ ಹೊರಗೆ ಬಂತು. ಇಂಥವು ಕ್ರೌರ್ಯದ ಮನಸ್ಸುಗಳು ಗುಂಪು ಕೂಡಿದ್ರೆ ಮತ್ತೊಂದು ಕೆಜೆಹಳ್ಳಿ, ಮತ್ತೊಂದು ಏನು ಬೆಂಕಿ ಹಚ್ಚುವಂತ ಕೆಲಸಗಳು ಆಗ್ತದೆ. ಹಾಗಾಗಿ ಯಾರು ಕೂಡ ಇಂತಹ ವಿಚಾರಗಳನ್ನ ಹಿಂದುತ್ವ ಅಥವಾ ಬಂಧುತ್ವ ಅಥವಾ ಯಾವುದೋ ಧರ್ಮದ ಆಧಾರದಲ್ಲಿ ಅದನ್ನ ಕಡಿಮೆ ಮಾಡೋದು ಬೇಡ. ನಾನು ಒಂದು ಇದರಲ್ಲಿ ಹೇಳ್ತೇನೆ, ಇವರಿಗೆ ಗೋವಿನ ರಾಜಕಾರಣವೇ ಮಾಡೋದಾಯ್ತು ಬಿಜೆಪಿ ಅವರಿಗೆ. ಇವರಿಗೆ ಬೇರೆ ಯಾವುದೇ ರಾಜಕಾರಣ, ಮನುಷ್ಯ ಸತ್ರೆ ಕೇಳುವುದಿಲ್ಲ ಅಂತ ಅಲ್ಲ. ಮನುಷ್ಯ ಸತ್ರು ರಾಜಕಾರಣ, ಮನುಷ್ಯ ಸತ್ರು ಅದನ್ನ ಖಂಡಿಸ್ಬೇಕು. ಇದು ಗೋವಿನ ಕೆಚ್ಚಲು ಮಾಡಿದ್ರೆ ಅದ್ರ ಕ್ರೌರ್ಯ ಕಾಣ್ತಾ ಇದಲ್ಲ, ಜನ ಯಾರು ಕೂಡ ಅದನ್ನ ಸಮರ್ಥನೆ ಮಾಡುದಿಲ್ಲ. ಆದ್ರೆ ಇಂಡೈರೆಕ್ಟ್ ಆಗಿ ಅದನ್ನು ಬೆಂಬಲಿಸಲಿಕ್ಕೆ ಒಂದೊಂದು ವರ್ಗ ಹೊರಡ್ತದೆ ಸರ್ಕಾರವನ್ನ ರಕ್ಷಿಸಬೇಕು ಅಂತ. ಇಲ್ಲಿ ಸರ್ಕಾರದವರು ಕೂಡ ಇದು ರಕ್ಷಣೆ, ಬಿಜೆಪಿ ನಮ್ಮನ್ನ ಲಾಭ ಮಾಡ್ತಾನೆ ಅಂತ ಎನ್ನುವಂತ ದೃಷ್ಟಿಯಲ್ಲ. ಅವನಿಗೆ ಖಂಡಿತವಾಗಿ ಶಿಕ್ಷೆಯನ್ನ ಮಾಡಿ ಅಥವಾ ಶಿಕ್ಷೆಯನ್ನ ವಿಧಿಸುವಂತ ಪ್ರವೃತ್ತರಾಗಿ ಫಸ್ಟ್ ಸಂದೇಶವನ್ನ ಕೊಡಿ. ಇಂತಹ ಪ್ರಕರಣವನ್ನು ಯಾರೇ ಮಾಡ್ಲಿ, ಯಾವುದೇ, ನಾವು ಕೂಡ ರಾಜಕೀಯ ಅಂದ್ರೆ ಬಿಜೆಪಿ ಆತರ ಏನೆಲ್ಲ ಹೇಳ್ತೇವೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ, ಅದನ್ನ ಆಡಳಿತದಲ್ಲಿ ತರ್ತೇವೆ ಅಂತ ಹೇಳುವ ಮೂಲಕ ಸರ್ಕಾರ ತನ್ನ ಒಂದು ನಿಜವಾದಂತ ರಾಜ ಏನ್ ಹೇಳ್ತಾರಲ್ಲ, ಅವರ ಒಂದು ಇದನ್ನ ತೋರಿಸ್ಬೇಕಾಗಿದೆ. ನಿಜವಾಗಿಯೂ ರಾಜನ ನ್ಯಾಯವನ್ನ, ಸರ್ಕಾರವನ್ನ ಒಂದು ನಿಷ್ಪಕ್ಷಪಾತವಾಗಿ ಒಬ್ಬ ಪ್ರಜೆಗಳಿಗೆ ಅಥವಾ ತಮ್ಮ ಊರಿಗೆ ನ್ಯಾಯವನ್ನು ಕೊಡುವ ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು, ಅವರ ಸರ್ಕಾರ ಮುಂದುವರಿಬೇಕು. ಓಕೆ ಸರ್, ಕ್ವಿಕ್ ಆಗಿ ಒಂದು ರಿಯಾಕ್ಷನ್ ಪಡ್ಕೊಳ್ಳೋದಾದ್ರೆ, ಈಗ ವಿಪಕ್ಷದ ವಾದ ಇರುವಂತದ್ದು ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಬೇಕಾಗಿ ಪೊಲೀಸರು ಒಬ್ಬ ಅಮಾಯಕನನ್ನ ಬಂಧಿಸಿದ್ದಾರೆ. ಆಕ್ಷನ್ ನೋಡೋದಾದ್ರೆ ಆತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪಿ ಅಲ್ಲ. ನಿನ್ನೆ ರಾತ್ರಿ ಘಟನೆ ನಡೆದಂತಹ ಸಂದರ್ಭದಲ್ಲಿ ಆತನನ್ನ ಬಂಧನ ಮಾಡ್ತಾರೆ, ಸ್ಥಳ ಮಹಜರಾಗುತ್ತೆ, ಕೋರ್ಟಿಗೆ ತಗೊಂಡೋಗಿ ಆ ವ್ಯಕ್ತಿಯನ್ನ ಸರೆಂಡರ್ ಮಾಡ್ತಾರೆ. ಇದೆಲ್ಲ ಪ್ರಕ್ರಿಯೆಗಳು ಕೂಡ ನಡೆದಿದೆ. ವೆರಿ ಕ್ವಿಕ್ ಆಗಿ ಯಾವ ಪ್ರಕರಣಕ್ಕೂ ಕೂಡ ನಡೆಯದಂತ ಬೆಳವಣಿಗೆ ಈ ಪ್ರಕರಣದಲ್ಲಾಗಿದೆ. ಅಂದ್ರೆ ಈ ಪ್ರಕರಣವನ್ನು ಮುಚ್ಚಿ ಹಾಕಬೇಕಾದಂತ ಪ್ಲಾನಿಂಗ್ಗಳು ಮೊದಲೇ ಆಗಿತ್ತು, ಅದಕ್ಕೋಸ್ಕರ ಇಂಥ ಘಟನೆ ನಡೆದಿದೆ. ಇದೊಬ್ಬ ಅಮಾಯಕ ಅನ್ನುವಂಥದ್ದು, ಇದನ್ನು ಒಪ್ಪಬಹುದಾ ಅಥವಾ ಇದಕ್ಕೆ ವಿಶ್ಲೇಷಣೆ ಹೇಳೋದು? ಇಲ್ಲ, ಅಮಾಯಕ ಅಂತ ನಾನು ಯಾವತ್ತೂ ಹೇಳಲಿಕ್ಕೆ, ಅಂದ್ರೆ ಅವರ ಪ್ರಕಾರ ಆರೋಪಿ ಬೇರೆ ಇದ್ದಾರೆ, ಈತನನ್ನ ಬಲಿಪಶು ಮಾಡಿದ್ದಾರೆ. ಪ್ರಮುಖ ಆರೋಪಿ ಬೇರೆ ಇರ್ಬೋದು. ಪ್ರಮುಖ ಆರೋಪಿ ಖಂಡಿತ, ಯಾಕೆ ಹೇಳಿದ್ರೆ ಹಿಂದೆ ಹೇಳಿದಾಗೆ ಅಲ್ಲಿ ಹಸು ಸಾಕಣೆ ಮಾಡಬಾರ್ದು ಅಂತ ಯಾರೋ ಬೆದರಿಕೆ ಹಾಕಿದ್ರಂತೆ. ಸೊ ಅವರು ಆಗದವ್ರು ಇವನ ಮೂಲಕ ಮಾಡಿರ್ಬೋದು. ಯಾಕೆ ಹೇಳಿದ್ರೆ ಇಂತಹ ನಾವೆಲ್ಲ ನೋಡಿದ್ದೇವೆ, ಯಾವ್ದಾದ್ರು ಗಲಾಟೆ ಆದ್ರೆ ಎಂಕ್ಲೇನ 10 ಜನ ಉನ್ಮಲ್ಪ ದಾಲ್ ಬೆಟ್ ವಾಟರ್ ಬಲ್ಲಿ ಅಂತ ಹೇಳಿ ಯಾರೋ ಇನ್ಯಾರನ್ನು ಒಪ್ಪಿಸುವಂತದ್ದು ಎಲ್ಲಾ ಕಡೆ ಇರ್ತದೆ. ಅದು ಒಂದು ಒಳ ಒಪ್ಪಂದ. ಬಟ್ ಇಂತಹ ಪ್ರಕರಣದಲ್ಲಿ ಏನು ರಾಜ್ಯ ಸರ್ಕಾರ ಅಥವಾ ಅಂಗವಾಗಿರುವಂತಹ ಪೊಲೀಸರು ಆ ರೀತಿಯಾಗಿ ಮಾಡ್ಲಿಕ್ಕೆ ಹೋದ್ರೆ ಅದು ಅದಕ್ಕಿಂತಲೂ ಹೇಯ ಕೃತ್ಯ. ಯಾಕಂದ್ರೆ ಆತರ ಮಾಡ್ಲಿಕ್ಕೆ ಇಲ್ಲ. ಯಾಕಂದ್ರೆ ಅವರಂತ ಹೇಳುವಂತ ಸಾಂದರ್ಭಿಕ ಸಾಕ್ಷಿಗಳು ಮತ್ತೆ ಎಲ್ಲ ಒಟ್ಟು ಗೂಡಿದಾಗ ಮತ್ತೆ ಅವರಿಗೆ ಇವರನ್ನ ಅಥವಾ ಇನ್ನೊಬ್ಬರನ್ನ ರಕ್ಷಣೆ ಮಾಡ್ಬೇಕಾದಂತ ಅಗತ್ಯ ಇರುವುದಿಲ್ಲ. ಮತ್ತೆ ಈ ತರ ಪ್ರಕ್ರಿಯೆಗಳು ಏನು ಸುಲಭದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತ ಆರೋಪಿಗಳು ಅಥವಾ ಏನು ಹಂತಕರು ಅಥವಾ ಇಂತಹ ಕ್ರಿಮಿನಲ್ಗಳು ಈ ಪ್ರಕರಣದಲ್ಲಿ ಏನು ದೊಡ್ಡ ಮಾಸ್ಟರ್ ಪ್ಲಾನ್ ಏನು ಮಾಡಿರುವುದಿಲ್ಲ. ಹಾಗಾಗಿ ಅವರನ್ನು ಹಿಡಿಲಿಕ್ಕೆ ಏನು ಪೊಲೀಸರಿಗೆ ಕಷ್ಟ ಅಲ್ಲ. ಹಾಗಾಗಿ ಪೊಲೀಸರು ವಿನಾಕಾರಣ ಇಂತಹ ಅಮಾಯಕರನ್ನ ಮಾಡ್ತಾರೆ ಎನ್ನುವಂಥದ್ದು ಕೂಡ ನಾನು ನಂಬುವುದಿಲ್ಲ. ಯಾಕೆಳಿದ್ರೆ ಅವರಿಗೆ ನಿಜವಾದ ಆರೋಪಿಗಳು ಸಿಗ್ತಾರೆ. ನಿಜವಾದ ಆರೋಪಿಗಳನ್ನು ರಕ್ಷಿಸಬೇಕಾದಂತ ಅನಿವಾರ್ಯತೆ ಪೊಲೀಸರಿಗೆ ಅಥವಾ ಸರ್ಕಾರಕ್ಕಿಲ್ಲ. ಯಾರೇ ಆದ್ರೂ ಅಂತವರನ್ನ ಹಿಡಿದು ಹೆಡೆಮರಿ ಕಟ್ಟುವಂತ ವ್ಯವಸ್ಥೆ ಸರ್ಕಾರದಲ್ಲಿ ಇರ್ತದೆ. ಯಾಕಂದ್ರೆ ಇದರಲ್ಲಿ ರಾಜಕೀಯ ದೊಡ್ಡ ಹಿಂದೆಯೂ ಕೂಡ ರಾಜಕೀಯದ ದೊಡ್ಡ ನೇತಾರರು ಯಾರು ಇನ್ವಾಲ್ವ್ ಆದದ್ದಿಲ್ಲ. ಜಮೀರ್ ಅವರ ಇದಕ್ಕೆ ಬರ್ತದೆ, ವ್ಯಾಪ್ತಿಗೆ ಬರ್ತದೆ ಎನ್ನುವ ಕಾರಣಕ್ಕಾಗಿ ಆದಷ್ಟು ಬೇಗ ಇದಕ್ಕೆ ಪ್ರಕರಣವನ್ನ ಏನು ಶಮನಗೊಳಿಸಬೇಕು ಅಂತ ಕಾರಣಕ್ಕಾಗಿ ಅಮಾಯಕನನ್ನು ಬಲಿ ಮಾಡಿದ್ದಾರೆ ಅಂತ ಹೇಳುವಂತದ್ದು ಒಂದು ವಾದ ಆದ್ರೂ ಕೂಡ ಅದರಲ್ಲಿ ಅಷ್ಟು ನಾನು ಬಲ ಇಲ್ಲ ಅಂತ ಅನಿಸ್ತೇನೆ. ಅವರಿಗೆ ಹೆಚ್ಚು ಪೊಲೀಸರಿಗೆ ಅದು ರಾಜ್ಯ ಸರ್ಕಾರ ಹಿಂಸೆ ಸಿಎಂ ಒಂದು ಕೈ ತೋರಿಸಿದ್ರೆ ನಿಜವಾದ ಆರೋಪಿಯನ್ನು ಹಿಡಿಲಿಕ್ಕೆ ಇವರು 24 ಗಂಟೆ ಸಾಕು. ಹಾಗಾಗಿ ಇದ್ರ ಮೇಲೆ ನನಗೇನು ಸಂಶಯ ಇಲ್ಲ. ನೋಡುವ ಪೊಲೀಸರ ಮೇಲೆ ಖಂಡಿತ ನಾವು ಇಂತಹ ಪ್ರಕರಣಗಳಲ್ಲಿ ಖಂಡಿತ ನಾವು ವಿಶ್ವಾಸ ಇಡಬಹುದಾಗಿದೆ. ಶಶಾಂಕ್.
ಓಕೆ 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 ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿರೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ. ಎಸ್ ಜಿತೇಂದ್ರ ಸರ್ ಅನೇಕ ವಿಚಾರಗಳನ್ನು ಕೂಡ ಹೇಳ್ತಾ ಹೋದರು. ಅಂದರೆ ಲೀಗಲ್ ಆಗಿ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗ್ಬೋದು, ಪೊಲೀಸರು ಅಥವಾ ವಿಪಕ್ಷಗಳು ಹೇಳೋ ಥರ ಪೊಲೀಸ್ ಇಲಾಖೆಗಳು ಈ ಪ್ರಕರಣದಲ್ಲಿ ಏನಾದರೂ ಬದಲಾವಣೆಯನ್ನು ಮಾಡಿಕೊಂಡಿದೆಯಾ ಅನ್ನುವಂಥ ವಿಚಾರದಲ್ಲೂ ಕೂಡ ಕೆಲವೊಂದು ಸೂಕ್ಷ್ಮತೆಗಳನ್ನು ಅವರು ಹೇಳ್ತಾ ಹೋದರು. ಸೊ ನೋಡೋಣ, ನಾಳಿನ ದಿವಸಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ಗಳು ಬರುತ್ತೆ, ಅದು ಏನು ಬೆಳವಣಿಗೆಗಳಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸ್ವಾಮೀಜಿಗಳು ಕೂಡ ಅಮರನಾಥ ಉಪವಾಸಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದರೆ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಒಂದು ವೇಳೆ ಸಿಗದಿದ್ದಲ್ಲಿ, ಅಥವಾ ವಿಪಕ್ಷಗಳು ಕೂಡ ಈಗ ಬೀದಿಗಿಳಿದು ಹೋರಾಟವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಆ್ಯಂಡ್ ನಾಳಿನ ದಿವಸದ ಸಂಕ್ರಾಂತಿಯನ್ನು ಏನು ಈ ಘಟನೆ ನಡೆದಿದೆಯಲ್ವ, ಆ ಹಸುವಿನ ಮಾಲೀಕನ ಮನೆಯಲ್ಲೇ ಆಚರಿಸಬೇಕು ಅನ್ನುವಂಥ ನಿರ್ಧಾರಕ್ಕೆ BJP ಅವರು ಕೂಡ ಬಂದಿರುವಂಥದ್ದು. ಹಾಗಾಗಿ ನಾಳಿನ ಅಪ್ಡೇಟ್ ಅಥವಾ ನಾಳಿನ ಬೆಳವಣಿಗೆ ಯಾವ ಥರ ಇರುತ್ತೆ ಅನ್ನುವಂಥದ್ದನ್ನು ಕೂಡ ಗಮನಿಸೋಣ. ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ನಮ್ಮ ಟಿವಿ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.